ನಮ್ಮ ದಕ್ಕ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಯೋಜನೆ ಮಾಡಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮಿಕರಿಗೆ ನಾನು ಹಾರ್ದಿಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ KPCC ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾದಂಥ ಎನ್ ಚಂದ್ರಶೆಟ್ಟಿ ಅವರು ಇವತ್ತು ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತ ಮಾಡ್ತೇನೆ. ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು, ನಮ್ಮ ಉಪನಗರ ವಿಟ್ಲ ಬ್ಲಾಕಿನ ಮಾಜಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ರಾಜಾರಾಮ್ KB ಅವರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತೇನೆ. ಅದೇ ರೀತಿ ನಮ್ಮ ಪುತ್ತೂರು ಬ್ಲಾಕಿನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಅಮರನಾಥ್ ಗೌಡರು ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಉಪ್ಪಿನಹಳ್ಳಿ ಬ್ಲಾಕಿನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಗಣೇಶ್ ರಾಜ್ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತೇನೆ. ಅದೇ ರೀತಿ ಕಡಬ ಬ್ಲಾಕಿನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಯತೀಶ್ ಕುಮಾರ್ ಬಾನಡ್ಕ ಅವರು ಕೂಡ ಇವತ್ತು ಉಪಸ್ಥಿತರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಉಪ್ಪಿನಂಗಡಿಯ ಬ್ಲಾಕಿನ ಕಾರ್ಯಾಧ್ಯಕ್ಷರಾದ ವಿಕ್ರಮ್ ಶೆಟ್ಟಿ ಇದ್ದಾರೆ, ಮತ್ತು ರಾಜೇಶ್ ಇದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ರಾಜೇಶ್ ಇದ್ದಾರೆ, ಕಬೀರ್ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಿಮ್ಮರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತಿದ್ದಾರೆ. ಇವತ್ತು ನಮ್ಮ CJP ಈ ಪಕ್ಷದ ಹೋರಾಟ ದೆಹಲಿ ನಡೆದಿದೆ. ಆ ದೆಹಲಿ ನಡೆದಂಥ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಅವರ ಹೋರಾಟಕ್ಕೆ ಬೆದರಿ ಮಂಡಿಯೂರಿ ಇವತ್ತು ಅವರೆಲ್ಲ ಬೇಡಿಕೆಯನ್ನು ಒಪ್ಪುವಂಥ ಕೆಲಸವನ್ನು ಮಾಡಿದೆ. ಇವತ್ತು ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತೇಳಿ BJP ಅವರು ಇಡೀ ಆ CJP ಪಕ್ಷದ ವಿದ್ಯಾರ್ಥಿಗಳ ವಿರುದ್ಧ ಪ್ರತಿಭಟನೆ ಮಾಡುವುದನ್ನು ನೋಡ್ತಾ ಇದ್ದೇನೆ. ಒಂದು ಕಡೆ ದೆಹಲಿಯಲ್ಲಿ ಇವರದೇ ಸರ್ಕಾರ ವಿರುದ್ಧ ಪಕ್ಷ ಮಂಡಿಯೂರ್ತಾ ಇದೆ. ಅವರೆಲ್ಲ ಬೇಡಿಕೆಯನ್ನು ಒಪ್ಪುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅನಿವಾರ್ಯವಾಗಿ ಒಪ್ಪಿದ್ದಾರೆ. ಇವತ್ತು ರಾಜ್ಯದಲ್ಲಿ CJP ಪಕ್ಷದ ವಿದ್ಯಾರ್ಥಿಗಳ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು BJP ಮಾಡ್ತಾಯಿದೆ. ಮೊನ್ನೆ ತಾನೇ ಉಡುಪಿಯಲ್ಲಿ CJPಯ ವಿರುದ್ಧ ಪ್ರತಿಭಟನೆ ಸಂದರ್ಭದಲ್ಲಿ ಅಲ್ಲಿಯ BJP ಶಾಸಕ ಯಶ್ಪಾಲ್ ಸುವರ್ಣ ಅವರು ಇವತ್ತು ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ನಾವು ಬಾಬರಿ ಮಸೀದಿ ನಾಶ ಮಾಡಿದಾಗೆ ರಾಹುಲ್ ಗಾಂಧಿಯ ವಂಶವನ್ನು ನಿರ್ನಾಮ ಮಾಡ್ತೇವೆ ಅಂತೇಳಿ. ಇದನ್ನು ತೀವ್ರವಾಗಿ ನಾವು ಪುತ್ತೂರಿನ ನಮ್ಮ ಜಿಲ್ಲೆಯ ಪ್ರಚಾರ ಸಮಿತಿ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಯಶ್ಪಾಲ್ ಸುವರ್ಣ ಅವರ ರಾಜಕೀಯ ಹಿನ್ನೆಲೆ ಏನಿದೆ ಅವರ ಇದೆಲ್ಲ ಮತ್ತೆ ನಾನು ಹೇಳ್ತೇನೆ. ಇವತ್ತು ರಾಹುಲ್ ಗಾಂಧಿ ಅವರ ವಂಶ ನಿರ್ನಾಮ ಮಾಡಲಿಕ್ಕೆ ನಾನು ಅವರು BJP ಅವರಿಗೆ ಮತ್ತು ಯಶ್ಪಾಲ್ ಸುವರ್ಣ ಅವರಿಗೆ ನಾನು ಈ ವೇದಿಕೆಯಿಂದ ಹೇಳಲಿಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇವತ್ತು ರಾಹುಲ್ ಗಾಂಧಿಯ ವಂಶ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ವಂಶ. ಇವರಾಗೆ ಬ್ರಿಟಿಷರ ಬೂಟು ಲೆಕ್ಕಿದ ವಂಶದಿಂದ ಬಂದವರಲ್ಲ. ಇದೆಲ್ಲ ಏನಂತಲ್ಲ, ಇದು ಎಲ್ಲ BJP RSS ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದಾರೆ ಇವರು. ಇದು ಯಾರೆಲ್ಲ ಪೊಲೀಸ್ ಸಂಸ್ಕೃತಿಯನ್ನು ರೂಢಿಸಿಕೊಂಡಿದ್ದಾರಾ ಅವರನ್ನು ಈ ದೇಶದಲ್ಲಿ ರಾಜ್ಯದಲ್ಲಿ MLA MP MLC ಮಾಡುವಂಥ ಕೆಲಸವನ್ನು RSS ಮತ್ತು BJP ಮಾಡ್ತಾ ಇದೆ. ಅವ್ರಿಗೆ ಇಂಥವರೇ ಬೇಕು ಸ್ವಾಮಿ. ಯಶ್ಪಾಲ್ ಸುವರ್ಣ ನಾನು ನೀವು ಸಾಲ ಆಗ್ತಾ ಇದ್ದೇನೆ. ರಾಹುಲ್ ಗಾಂಧಿ ಬಿಡಿ, ನೀವು ಉಡುಪಿಯ ಒಬ್ಬ ಸಾಮಾನ್ಯ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೈಮೆಟ್ಟು ನೋಡಿ, ತಾಕತ್ತೆ ದಮ್ಮಿದ್ರೆ. ಇವತ್ತು ಯಶ್ಪಾಲ್ ಸುವರ್ಣರ ಹಣೆ ಬರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಶ್ಪಾಲ್ ಸುವರ್ಣ ಅಧ್ಯಕ್ಷರಾಗಿರುವಂಥ ಮಹಾಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರ ಅಧ್ಯಕ್ಷರು, ಉಡುಪಿಯ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ಯಶ್ಪಾಲ್ ಸುವರ್ಣ. ಇವರು ಕೋವಿಡ್ನ ಬಳಿಕ 200-300 ಜನರಿಗೆ ಸಾಲವನ್ನು ಕೊಟ್ಟಿದ್ದಾರೆ. ಸಾಲವನ್ನು ಕೊಟ್ಟು ದಾಖಲೆಯಲ್ಲಿ 2.5 ಲಕ್ಷ ಸಾಲವನ್ನು ನಮೂದಿ ಮಾಡಿದ್ದಾರೆ. ಅಲ್ಲಿ ಜನರಿಗೆ 25, 35, 40 ಸಾವಿರ ಮಾತ್ರ ಸಾಲವನ್ನು ನೀಡಿ ವಂಚನೆ ಮಾಡಿದ ಯಶ್ಪಾಲ್ ಸುವರ್ಣ ಅದರಲ್ಲಿ ಪ್ರಮುಖ ಆರೋಪಿ. ಇವರಿಗೆ ಸಮಾಜದಲ್ಲಿ ಮಾತಾಡೋ ನೈತಿಕತೆಯೇ ಇಲ್ಲ ಮನುಷ್ಯನಿಗೆ. ಆ ಯಶ್ಪಾಲ್ ಸುವರ್ಣರು ಈ ಪ್ರಕರಣವನ್ನು ಬಯಲಿಗೆಳೆದದ್ದೇ ಅಲ್ಲಿಯ ಮಾಜಿ ಶಾಸಕ BJP ಮುಖಂಡ ರಘುಪತಿ ಭಟ್ರವರು. ರಘುಪತಿ ಭಟ್ ಇವತ್ತು ಆ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಅವ್ಯವಹಾರವನ್ನು ಬಯಲಿಗೆಳೆದು ಅವರ ವಿರುದ್ಧ ಪ್ರತಿಭಟನೆ ಮಾಡಿ
ಇವತ್ತು ಯಶ್ಪಾಲ್ ಸುವರ್ಣನ ಹಣೆ ಬರವನ್ನು ಇಡೀ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಉಡುಪಿ ಜಿಲ್ಲೆಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ರು ರಘುಪತಿ ಭಟ್ರು. ಯಶ್ಪಾಲ್ ಸುವರ್ಣನಿಗೆ ತಮ್ಮ ತಾಕತ್ತಿದ್ರೆ ಆ ರಘುಪತಿ ಭಟ್ರನ್ನು ವಂಶವನ್ನು ನಿರ್ಣಯ ಮಾಡಲಿ, ಮತ್ತೆ ರಾಹುಲ್ ಗಾಂಧಿಯ ಸುದ್ದಿಗೆ ಬರಲಿ. ಇವರಿಗೆ ಮಾತಾಡುವ ನಾಚಿಗೆ ಒಂದು ಶಾಸಕ ಈ BJP RSS ಎಂತೆಂಥ ಪೋಲಿ ಸಂಸ್ಕೃತಿಯನ್ನು MLA MP MLC ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇಶದ ಉದ್ದಗಲಕ್ಕೂ ಇಂಥ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸವನ್ನು RSS ಮತ್ತು BJP ಮಾಡ್ತಾ ಇದೆ. ನಾನು ಕೇಳೋದು ಇವರಲ್ಲಿ ಪ್ರಶ್ನೆ BJP ಅವ್ರ ಹತ್ರ, CJP ಅವರು ಪ್ರತಿಭಟನೆ ಮಾಡಿದ್ದು ಯಾಕೆ? ಈ ನೀತಿ ಹಗರಣದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಿದ್ದಾರಾ? ಈ ನೀತಿ ಹಗರಣದಲ್ಲಿ ಇಡೀ BJP ಸರ್ಕಾರ ಕೇಂದ್ರ ಸರ್ಕಾರ ಭಾಗಿಯಾಗಿದೆ. 22 ಲಕ್ಷ ವಿದ್ಯಾರ್ಥಿಗಳ ಆ ಕುಟುಂಬದ ಭವಿಷ್ಯವನ್ನು ಹಾಳು ಮಾಡುವಂಥ ಕೆಲಸ ಆಗಿದೆ. 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡುವಂಥ ಕೆಲಸ ಆಗಿದೆ. ಇದು ರಾಹುಲ್ ಗಾಂಧಿಯ ವಂಶವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಈ ಯಶ್ಪಾಲ್ ಸುವರ್ಣ ಬಿಡಿ, ಇಡೀ ಕರ್ನಾಟಕ ರಾಜ್ಯದ BJP ಬಿಡಿ, ಇಡೀ ದೇಶದ BJP ಸೇರಿ RSS ಸೇರಿ ರಾಹುಲ್ ಗಾಂಧಿಯ ಒಂದು ರೋಮವನ್ನು ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ. ಯಶ್ಪಾಲ್ ಸುವರ್ಣ ರಾಹುಲ್ ಗಾಂಧಿಯ ಕಾಲ್ನಡಿಯ ಧೂಳಿಗೆ ಸಮ. ಇಂಥ ಸಂಸ್ಕೃತಿಹೀನರು ಚಾತ್ರಿಹೀನರನ್ನೆಲ್ಲ ಮುನ್ನೆಲೆಗೆ ತಂದು ಇವತ್ತು ಕೂಗುಮಾರಿಗಳಾಗಿ ಅಲ್ಲಿ ಕೂಗ್ತಾ ಇದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಈ ಯಶ್ಪಾಲ್ ಸುವರ್ಣನ ಜೀವನ ಉದ್ದಕ್ಕೂ ಒಡಿ ಬಡಿ ಸಂಸ್ಕೃತಿ ಮುಡಿಸ್ಕೊಂಡು ಬಂದಾವ. ಎಷ್ಟು ಕ್ರಿಮಿನಲ್ ಕೇಸ್ ಇದೆ ಅಂತ ಹೇಳ್ಬೇಕಾದ್ರೆ ಉಡುಪಿಯ ಪೊಲೀಸ್ ಸ್ಟೇಷನಲ್ಲಿ ಆ ಪಕ್ಕದ ಪೊಲೀಸ್ ಸ್ಟೇಷನಲ್ಲಿ ಕೇಳಿದರೆ ಗೊತ್ತಾಗ್ತದೆ. ಯಶ್ಪಾಲ್ ಸುವರ್ಣ ಇನ್ನೊಂದು ಹಣೆ ಬರ ನಾನು ಹೇಳ್ತಾ ಇದ್ದೇನೆ. 2009ರಲ್ಲಿ ಈ ಮನುಷ್ಯ ಉಡುಪಿಯ ನಗರಸಭೆ ಕೌನ್ಸಿಲರ್ ಆಗಿದ್ದರು. ನಾವು ಪುತ್ತೂರು ನಗರಸಭೆ ಪುರಸಭೆ ಕೌನ್ಸಿಲರ್ ಆಗಿದ್ದೆ. ನಾವತ್ತೊಂದು ADBಯ ಅಧ್ಯಯನ ಶಿಬಿರ ಇತ್ತು ಚೆನ್ನೈಗೆ. ಆಗ ಪುತ್ತೂರಿಂದ ಹೋದ್ದು ನಾನು, ರಾಜೇಶ್ ಪಣ್ಣೂರು, ಪಾಂಡುರಂಗಡಿ ಅವರು ಒಂದೇ ಟ್ರೈನಲ್ಲಿ ನಾವು ಪ್ರವಾಸ ಮಾಡ್ತಿದ್ದೆವು. ಯಶ್ಪಾಲ್ ಸುವರ್ಣ ಮತ್ತು ಉಡುಪಿಯ ಕೆಲವು ಕೌನ್ಸಿಲರ್ಗಳು ಆ ಪ್ರವಾಸದಲ್ಲಿದ್ದರು. ಕಾರವಾರದ ಮತ್ತು ಆ ಭಾಗದ ಎಲ್ಲ ಕೌನ್ಸಿಲರ್ಸ್ಗಳು ಕೂಡ ಆ ಒಂದು ಅಧ್ಯಯನ ಪ್ರವಾಸದಲ್ಲಿದ್ದರು. ಈ ಮನುಷ್ಯ ರೈಲಲ್ಲಿ ನಾವು ಪ್ರಯಾಣ ಮಾಡ್ತಿದ್ದಾಗ ಏನು ಕಿತಾಪತಿ ಮಾಡಿದ ಅಂತೇಳಿ ಅವತ್ತೇ ನಮಗೆ ಗೊತ್ತಾಗಿದೆ. ಈ ಥರ ಸಂಸ್ಕೃತಿ ಏನು, ಇವರ ಹಣೆ ಬರ ಏನು ಅಂದರೆ ನಮಗೆ ಅವತ್ತೇ ಗೊತ್ತಾಗಿದೆ. ಅವತ್ತು ADBಯ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡದಿರ್ತಿದ್ರೆ ಅವತ್ತೇ ರೈಲ್ವೆ ಪೊಲೀಸರು ಅರೆಸ್ಟ್ ಮಾಡ್ತಿದ್ರು. ಅಂತ ನೀಚ ಸಂಸ್ಕೃತಿಯನ್ನು ಹೊಂದಿಕೊಂಡು ಇಂಥವನ್ನ MLA ಮಾಡ್ತಾರಲ್ಲ, ಇದು BJPಯ ಸಂಸ್ಕಾರ. ಸಂಸ್ಕೃತಿ ಸಂಸ್ಕಾರ ಅಂತ ಹೇಳುವಂತ ತಿರುಗಾಡುವಂಥ BJP ಅವರು ಇಂಥ ಪೋಲಿ ಸಂಸ್ಕೃತಿಗಳನ್ನೆಲ್ಲ ಬೆಳೆಸ್ತಾ ಇದ್ದಾರಲ್ಲ. ಇವತ್ತು CT ರವಿ, ಈ CT ರವಿ, ತೇಜಸೂರ್ಯ, ಪ್ರತಾಪ್ ಸಿಂಹ, ನಮ್ಮ ಹರೀಶ್ ಪೂಂಜಾ, ಭರತ್ ಶೆಟ್ಟಿ, ಇವರು ಮಾತ್ರ ಇಂಥ ಹಲವಾರು ನಮ್ಮ ದೇಶದ ಉದ್ದಗಲಕ್ಕಿದ್ದಾರೆ. ಇವರೆಲ್ಲ ಹೀನ ಸಂಸ್ಕೃತಿಯನ್ನು ಬೆಳೆಸಿಕೊಂಡವರು, ಚಾರಿತ್ರ್ಯಹೀನರು. ಇವರೆಲ್ಲ RSSನ ಮಾಡೆಲ್ ಪ್ರಾಡಕ್ಟ್ಗಳು. ನೀವು ನೋಡಿ, ಇವತ್ತು ಜಿಲ್ಲೆಯಲ್ಲಿ ಮರ್ಯಾದಸ್ಥ BJP ಶಾಸಕರಿದ್ದಾರೆ. ರಾಜೇಶ್ ನಾಯ್ಕ್ ಇದ್ದಾರೆ, ಉಮನಾಥ ಕೋಟ್ಯಾನ್ ಇದ್ದಾರೆ, ನಿಮ್ಮ ಸುಳ್ಯದ ಭಾಗೀರಥಿ ಮುರಳಿ ಇದ್ದಾರೆ. ಅವರು ಕೂಡ ಶಾಸಕರಲ್ವಾ? ಅವರು BJPಯವರು ಅಲ್ವಾ? ಯಾವತ್ತಾದರೂ ಇಂಥ ಪದವನ್ನು ಬಳಕೆ ಮಾಡಿದಾರಾ? ರಾಜಕಾರಣ ಮಾಡಬೇಕು, ರಾಜಕೀಯವಾಗಿ ರಾಜಕಾರಣ ಸೈದ್ಧಾಂತಿಕ ವಿರೋಧ ಮಾಡಬೇಕು. ಇದು ಹೊಡಿ ಬಡಿ ಮಾಡೋದು, ವಂಶ ನಿರ್ಣಯ ಮಾಡುವಂಥ ಮಾತು ಹೇಳುವಂಥದ್ದು. ಮೊನ್ನೆ ತಾನೇ CT ರವಿ ಒಂದು ಮಾತು ಹೇಳಿದರು, ನೀತಿ ಪರೀಕ್ಷೆಗೂ ಮುಲ್ಲಾಗಳಿಗೆ ಏನು ಸಂಬಂಧ? ಅವರ ಎದೆಸಿಲಿ ಹೊಡೆದರೆ 3 ಅಕ್ಷರ ಇಲ್ಲ ಅಂತೇಳಿ. ಇವ ಮಹಾ ಪಂಡಿತ, ಅವ ಇಂಗ್ಲೀಷ್ ಮತ್ತು ಹಿಂದಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಇವ ಮಾಸ್ಟರ್ ಡಿಗ್ರಿ ಮಾಡಿದ ಅಂತ ಹೇಳ್ತಾರೆ. ಆ ಮನುಷ್ಯನ ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಇವತ್ತು ನೀತಿ ಪರೀಕ್ಷೆಗೆ ಇದಕ್ಕೆ ಯಾಕೆ ಸಂಬಂಧ ಕಲ್ಪಿಸ್ತಾನೆ? ಇವತ್ತು ಮುಲ್ಲಾಗಳ ಬಗ್ಗೆ ಹೇಳುವಂಥದ್ದು, ಈ ಜನ ಮುಲ್ಲ ಅಂತ ಹೇಳ್ತದೆ, ಅದೇ ಥರ ಗಡ್ಡ ಬಿಟ್ಟಿದೆ. ಇವರಿಗೊಂದು ಟೋಪಿ ಆಗಿದರೆ ಒರಿಜಿನಲ್ ಮುಲ್ಲಾಗೆ ಕಾಣ್ತದೆ. ಈ CT ರವಿ ಒಂದು ಗಡ್ಡ ಮತ್ತು ಒಂದು ಮುಂಡಾಸ ಮತ್ತು ಟೋಪಿ ಹಾಕಿ ನೋಡಿ, ಫೋಟೋ ತೆಗೆದು ನೋಡಿ, ಒರಿಜಿನಲ್ ಮುಲ್ಲಗಳಾಗೆ ಗಡ್ಡ ಬಿಡಬೇಕು, ಮುಲ್ಲಗಳನ್ನು ದ್ವೇಷ ಮಾಡುವಂಥದ್ದು. ಈ ಮನುಷ್ಯನ ಎದೆ ಬಾಗಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ದ್ವೇಷದ ಮೂಟೆಗಳು ಕಾಣ್ಬೋದು.
ಈ ರೀತಿ ಇವರು ಈ ಸಮಾಜನ ಯಾವ ರೀತಿ ಯಾವ ಕಡೆ ಕೊಂಡೊಯ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ 1.5 ತಿಂಗಳಲ್ಲಿ ಡೆಲ್ಲಿಯಲ್ಲಿ ಇಟ್ಟುಕೊಂಡು ಆ ಲಾಠಿ ಏಟು ಎಲ್ಲ ವಿಷಯವನ್ನು ದೌರ್ಜನ್ಯನ ತಡೆದು ಸಹಿಸಿಕೊಂಡು ಇವತ್ತು ಹೋರಾಟ ಮಾಡಿದಂಥ ವಿದ್ಯಾರ್ಥಿಗಳ ವಿರುದ್ಧ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ? ಇವ್ರಿಗೆ ಯಾವ ನಾಲಿಗೆಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ? ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದ ವಿದ್ಯಾರ್ಥಿಗಳ, ರೈತರ, ಕಾರ್ಮಿಕರ ಯಾರಿಗೂ ಅನ್ಯಾಯ ಆದರೂ ಕೂಡ ಅವರ ಪರವಾಗಿ ನಿಲ್ಲುವಂಥ ಪಕ್ಷ. ಅದಕ್ಕೆ ಇತಿಹಾಸ ಇದೆ. ಇವತ್ತು CJP ಪಕ್ಷದ ವಿರುದ್ಧ ಮಾತಾಡ್ತಾರಲ್ಲ, ಆ ವಿದ್ಯಾರ್ಥಿಗಳ ನೋವು, ಅವರಿಗೆ ಅದು ಅನ್ಯಾಯದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರು? ಆಯ್ತು, ಇಷ್ಟೆಲ್ಲ ವಿರೋಧ ಮಾಡೋರು ಯಾಕೆ ಅಲ್ಲಿ ಮಂಡಿಯವರಿದ್ರು? ಅಲ್ಲಿ ಮಂಡಿಯವರು ಅಗತ್ಯ ಇರಲಿಲ್ಲಲ್ಲ, ಅವರು ಮಾಡ್ಬೋದಿತ್ತಲ್ಲ. ಮಾಧ್ಯಮದ ಸ್ನೇಹಿತರಿಗೆ ವಂದನೆಗಳು. ಯಶಪಾಲ್ ಸುವರ್ಣ ಓರ್ವ ಅವಿವೇಕಿ, ಅನಾಗರಿಕ ಪ್ರವೃತ್ತಿಯವ, ಗೂಂಡವರ್ತನೆಯ ಓರ್ವ ಶಾಸಕ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಅವರ ಹೇಳಿಕೆಯನ್ನು ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ತೀಕ್ಷ್ಣ ಶಬ್ದಗಳಿಂದ ಖಂಡಿಸುತ್ತೇವೆ. ಅವರ ಹೇಳಿಕೆಯನ್ನು ಈಗಾಗಲೇ ಅಲಿಯವರು ಹೇಳಿದ್ದಾರೆ, ಅನಾಗರಿಕ ಹೇಳಿಕೆ. ನಮ್ಮ ಬಾಯಲ್ಲಿ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮ ಪರಮೋಚ್ಚ ನಾಯಕ, ನಮ್ಮ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿಯವರು, ಅವರ ವಂಶ ಏನು, ಅವರ ಕುಟುಂಬ ಏನು ಅಂತ ಯಾರಿಗೂ ಹೇಳಬೇಕಂತೆಲ್ಲ ಗೊತ್ತುಂಟು. ಗೌರವಾನ್ವಿತ ನೆಹರೂರವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಪ್ರಥಮ ಪ್ರಧಾನಿಯವರು. ಅವರ ಮಗಳು ಇಂದಿರಾ ಗಾಂಧಿ, ರಾಹುಲ್ ಗಾಂಧಿಯವರ ಅಜ್ಜಿ, ಈ ರಾಷ್ಟ್ರದ ಅಭಿವೃದ್ಧಿಗಾಗಿ ಪ್ರಧಾನಿಯಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಅವರು ಈ ದೇಶಕ್ಕಾಗಿ ದುಡಿದವರು, ಈ ದೇಶಕ್ಕಾಗಿ ರಕ್ತವನ್ನು ಕೊಟ್ಟವರು. ಅವರ ರಕ್ತಪಾತ ಉತ್ತರ ಭಾರತದಲ್ಲಿ ಆದರೆ, ರಾಹುಲ್ ಗಾಂಧಿಯವರ ತಂದೆ ರಾಜೀವ್ ಗಾಂಧಿಯವರು ಆಧುನಿಕ ಭಾರತದ ಕನಸನ್ನು ಕಂಡಂಥ ರಾಜೀವ್ ಗಾಂಧಿಯವರು, ಅವರ ರಕ್ತ ದಕ್ಷಿಣ ಭಾರತದಲ್ಲಿ ಶ್ರೀಪೆರಂಬೂರಲ್ಲಿ ಹೋಗಿದೆ. ಇಬ್ಬರೂ ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ವೈಯಕ್ತಿಕ ಹಿತಾಸಕ್ತಿಗಾಗಿ ಅಲ್ಲ. ಇಂಥ ಶ್ರೇಷ್ಠ ಕುಟುಂಬದಿಂದ ಬಂದಂಥ ರಾಹುಲ್ ಗಾಂಧಿಯವರು ಇದೀಗ ಭಾರತ್ ಜೋಡೋ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತಿನಿಂದ ಕಲ್ಕತ್ತಾ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಉದ್ದಗಲಕ್ಕೂ ಓಡಾಡಿ ಈ ಭಾರತ್ ಜೋಡೋ, ಭಾರತವನ್ನು ಒಂದಾಗಬೇಕೆನ್ನುವ ಶ್ರೇಷ್ಠ ಕನಸನ್ನು ಕೊಟ್ಟಂಥ ರಾಹುಲ್ ಗಾಂಧಿಯವರ ಬಗ್ಗೆ ಇವರು ಮಾತಾಡ್ತಾರಲ್ಲ, ಇವರಿಗೆ ಏನು ಯೋಗ್ಯತೆ ಇದೆ? ಅವರ ಒಂದು ಪಾದದ ಧೂಳಿಗೆ ಅವರ ಉಗುರಿಗೆ ಸಮ ಇಲ್ಲ. ಇಂಥ ವ್ಯಕ್ತಿಯ ಒಂದು ನಾಲಿಗೆಯಿಂದ ಬರುವಂಥ ಈ ಶಬ್ದ ಶ್ರೇಷ್ಠ ಹಿಂದುತ್ವದ ಬಗ್ಗೆ ಮಾತಾಡುವ ನಾವುಗಳು ಹಿಂದೂಗಳು ಸ್ವಾಮಿ. ನಾವು ಕೂಡ ರಾಮನ ಭಕ್ತರು. ನಾನು ಕೂಡ, ನನ್ನ ಹೆಸರು ಕೂಡ ರಾಜಾರಾಮ. ನಾವು ರಾಮನ ಭಕ್ತರು. ರಾಮನ ಭಕ್ತರಾದರೆ ಸಾಲದು, ಮರ್ಯಾದಾ ಪುರುಷೋತ್ತಮ ರಾಮನ ಆದರ್ಶಗಳನ್ನು ಪಾಲಿಸಬೇಕು. ಇದು ಇವನ ಆದರ್ಶವು, ಇದು ಆದರ್ಶವು. ಏನು ಆ ನಾಲಿಗೆಯಿಂದ ಬರುವಂಥ ಶಬ್ದಗಳು ವಂಶವನ್ನು ಧ್ವಂಸ ಮಾಡುವುದು, ಸರ್ವನಾಶ ಮಾಡುವುದು, ಮತ್ತೇನು ಹೇಳ್ತಾರೆ, ಏನು ಮೀನಿಗೆ ಆಹಾರ ಕೊಡುವುದಂತೆ. ಇವರು ಮೀನಿಗೆ ಆಹಾರ ಕೊಡುವಷ್ಟು ದೊಡ್ಡ, ಕಡಲಿಗೆ ಆಹಾರ, ಮೀನಿಗೆ ಆಹಾರ ಕೊಡಬೇಕಂತಿಲ್ಲ. ನೈಸರ್ಗಿಕವಾಗಿ ಆ ಮೀನಿಗೆ ಆಹಾರ ಉಂಟು. ಇವ್ರಿಗೆ ಏನೋ ಇನ್ನು ಕೆಲವೊಮ್ಮೆ ಏನು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಇವರೇ ಮೀನಿಗೆ ಆಹಾರ ಆಗ್ಬೋದು, ಯಾರಿಗೆ ಗೊತ್ತು? ನಾಳಿನ ಸಂಗತಿ ಯಾರಿಗೆ ಗೊತ್ತುಂಟು? ಇವನೇ ಸಮುದ್ರದ ಮೀನಿಗೆ ಆಹಾರ ಆಗ್ಬೋದು. ಮೀನಿಗೆ ಆಹಾರ ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಕರಾವಳಿಗರಿಗೆ ಒಂದು ರೀತಿಯ ಸ್ವಾಭಿಮಾನ ಉಂಟು, ಗೌರವ ಉಂಟು. ಬಯಲುಸೀಮೆಯವರಾಗಲಿ ಬೇರೆ ಬೇರೆ ಕಡೆಯವರು ನಮ್ಮ ದಕ್ಷಿಣ ಕನ್ನಡದವರನ್ನು ಸ್ವಾಭಿಮಾನಿಗಳು, ಬುದ್ಧಿವಂತರು, ಪ್ರಜ್ಞಾವಂತರು ಅಂತೆಲ್ಲ ಹೇಳ್ತಾರೆ. ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರಿಲಿಜನ್ ಅಂಡ್ ಸ್ಟೇಟ್ಸ್ ಎಲ್ಲ ಪಕ್ಷದವರು ಹೊರತಾಗಿ ಹೇಳ್ತಾರೆ. ಆದರೆ ಯಶಪಾಲ ಸುವರ್ಣ ಇದಕ್ಕೆ ಅಪವಾದ. ಯಶಪಾಲ ಸುವರ್ಣ ಈ ಕರಾವಳಿಗಳಿಗೆ ಅವಮಾನ ಮಾಡಿದ್ದಾರೆ. ಮೀನು ತಿನ್ನುವವರು ಬುದ್ಧಿವಂತರು ಅಂತ. ಇವರು ಮೀನು ತಿನ್ನುವುದಿಲ್ವ ಅಂತ, ಸರಿಯಾಗಿ ಮೀನು ಇದು ಏನು ತಲೆಯಲ್ಲಿ ಏನಿಲ್ಲ. ತಲೆಯಲ್ಲಿ ಏನು ಹೇಳ್ತಾರಲ್ಲ, ಗೋಂಟು ಮಂಡ್ಯ ಅಂತ, ತಲೆ ಸರಿ ಇಲ್ಲ. ಇಂಥ ಮಾನಸಿಕ ಒಂದು ಅಸ್ವಸ್ಥ ರೀತಿಯಲ್ಲಿ ಮಾತನಾಡುವ ಈ ಯಶಪಾಲ್ ಸುವರ್ಣನ ಇಂಥ ಹೇಳಿಕೆಯನ್ನು ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಇದು ತೀವ್ರ ರೀತಿಯಲ್ಲಿ ಖಂಡಿಸುತ್ತೇವೆ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ, ಪತ್ರಿಕಾ ಮಾಧ್ಯಮದ ಸ್ನೇಹಿತ ಮುಖಾಂತರ ನಾವು ತೀವ್ರ ಶಬ್ದಗಳಿಂದ ಖಂಡಿಸುತ್ತೇವೆ. ಸಂಸತ್ನಲ್ಲಿ ನೀಟ್ ಪರೀಕ್ಷೆಯ ಸೋರಿಕೆಯ ಬಗ್ಗೆ ಮಾತಾಡುವವರು ಕಾಂಗ್ರೆಸ್ನವರು ಇಲ್ಲಿ ಕರ್ನಾಟಕದಲ್ಲಿ SLC ಮತ್ತು PUCಯ ಪ್ರಶ್ನೆ ಸೋರಿಕೆ ಅದರ ಬಗ್ಗೆ ಕರೆಕ್ಟಪ್ಪ. ಅಲ್ಲಿ ನೀಟು ಪರೀಕ್ಷೆ ವಿಷಯ ಅಲ್ಲ, ಕರ್ನಾಟಕ ಇವರು
ಯಾವುದು ಕರ್ನಾಟಕದಲ್ಲಿ ಇವ್ರು ಸತ್ತಿದ್ರ ಮಾತಾಡಲಿಕ್ಕೆ? ಇವರು ವಿರೋಧ ಪಕ್ಷವಾಗಿದ್ದಾರಲ್ಲ, ಯಾವಾಗ ಅದು ಎಲ್ಲ ಸುಳ್ಳು ಹೇಳುದ್ರಿ? ಅವ್ರದ್ದು ಸುಳ್ಳು, ಅವರ ದೇವರು, ಮನೆ ದೇವರು, ಸುಳ್ಳು ಹೇಳುವಂಥದ್ದು. ಅಲ್ಲ ಅವರು KPSC ಏನೋ ಪ್ರಾಬ್ಲಮ್ ಹೇಳಿದ್ದಾರೆ. KPSCಗೆ ಯತ್ನಾಳ್ ಹೇಳಿದ್ದಾರೆ. ಅಲ್ಲಲ್ಲ, ಈಗ KPSC ವಿರುದ್ಧ ಮಾತಾಡ್ತಾರೆ. KPSC ಅಧ್ಯಕ್ಷ ನೇಮಕ ಮಾಡಿದ ಯಾರು? ಆದಿತ್ಯ ಸಾವ್ಕಾರ್ ಅವರು ನೇಮಕ ಮಾಡಿದ ಯಾರು? ಒಮ್ಮೆ ನೇಮಕ ಮಾಡಿದ್ರೆ ತೆಗಿಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ? ಯಾರು ನೇಮಕ ಮಾಡಿದ್ರು? ಆ KPSC ಮೆಂಬರ್ಗಳನ್ನು ಯಾರು ನೇಮಕ ಮಾಡಿದ್ರು? ಅಲ್ಲ, BJP ಸರ್ಕಾರ ಮಾಡಿದ್ದು. ಅಂದರೆ ಜನರಿಗೆ ಮರೆವು ಜಾಸ್ತಿ ಅಲ್ಲ, ಈ ಮರೆವು ಬೇಗ ಜನರದ್ದು. ಅವ್ರಿಗೆ ಗೊತ್ತಿದೆ, ಆ ಟ್ಯಾಕ್ಟಿಕ್ಸ್ ಗೊತ್ತಿದೆ. ಇದನ್ನು ಮರೀತಾರೆ, ಇನ್ನೊಂದು ಸುಳ್ಳು ಹೇಳಿದ್ರೆ ನಂಬ್ತಾರೆ ಅಂತೇಳಿ. ಇಲ್ಲಿಗೆ ಹೊಟ್ಟೆ ನೋವು ಎಂಥದ್ದು, ಅಲ್ಲಿ ಜಂತರ್ ಮಂತರ್ನಲ್ಲಿ BJP ಇದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಇದಕ್ಕೆ ಬೇಡಿಕೆಯನ್ನು ಒಪ್ಪಿಕೊಂಡಿದ್ದಾರೆ. ಅವರು ಮಾಡಿದ ಸ್ಟ್ರೈಕ್ ಎಲ್ಲ ನೀವೆಲ್ಲ ನೋಡಿದ್ದೀರಿ, ಎಲ್ಲ ಮಾಧ್ಯಮದಲ್ಲಿ. ಮತ್ತು ಆ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳು, ಹುಡುಗಿಯರೆಲ್ಲ ಮಾತಾಡ್ತಾರೆ. ಇವರು ಹೇಳ್ತಾರೆ ಇವರು ಕಾಂಗ್ರೆಸ್, ನಿಜವಾಗಿ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ನೈತಿಕ ಬೆಂಬಲ ಕೊಟ್ಟದ್ದು ಅವರಿಗೆ. ಅಷ್ಟು 1.5 ತಿಂಗಳು ಕೂತ ಮಕ್ಕಳಿಗೆ ಅಲ್ಲಿ ಹೋಗಿ ನೈತಿಕ ಬೆಂಬಲ ಕೊಟ್ಟದಕ್ಕೆ ಮಕ್ಕಳ ಮೇಲೆ ರಾಹುಲ್ ಗಾಂಧಿ ಎಂಟ್ರಾದರು ಅಂತ ಹೇಳಿದ ಕೂಡಲೇ ಇವರಿಗೆ BJP ಅವರಿಗೆ ಇದಾಯಿತು, ಇನ್ನೇನಾದರೂ ಆಗ್ತದೆ, ಅದಕ್ಕೆ ಲಾಠಿ ಚಾರ್ಜ್ ಮಾಡೋದು. ಆಮೇಲೆ ಹೋಗಿ ಇವರು ಪ್ರಧಾನಮಂತ್ರಿಯವರ ಮನೆ ಎದುರುಗಡೆ ಧರಣಿ ಮಾಡಿದ್ರು. ಇದನ್ನೆಲ್ಲ ರಾಹುಲ್ ಗಾಂಧಿ ಎಂಟ್ರಾದ ಕೂಡಲೇ ಈ ನಮ್ಮ ಹುಡುಗರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಧೈರ್ಯ ಬಂತು, ನಮಗೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಎಲ್ಲ ಸೆಲೆಬ್ರಿಟಿ ಅವರೆಲ್ಲ ಅದಕ್ಕೆ ಇನ್ವಾಲ್ವ್ ಆದರು. ಇವಾಗ ಅದನ್ನಲ್ಲಿ ಒಪ್ಪಿಕೊಂಡಿದ್ದಾರೆ, ಇವರೇನು ಅಲ್ಲಿ ಹೋಗಲಿಲ್ಲ. ಎಲ್ಲ ಮೀಡಿಯಾದಲ್ಲಿ ಬಂದಿದೆ ಮಕ್ಕಳದ್ದು ಎಲ್ಲ. ನಾನು ಸಹ ಒಬ್ಬ ಅದರಲ್ಲಿ, ನನ್ನ ಮಗಳಿದ್ಲು. ನನಗೆ ಕೂಡ ಭಯಂಕರ ಇದಾಗಿದೆ. ಏನಂದರೆ ನನ್ನ ಮಗಳಿಗೆ ಫಸ್ಟ್ ನೀಟಲ್ಲಿ ಒಳ್ಳೆ ಮಾರ್ಕ್ ಇತ್ತಂತೆ, ಸೆಕೆಂಡ್ ನೀಟರಲ್ಲಿ ಮಾರ್ಕ್ ಇಲ್ಲ. ಅವಳು ಸಹ ಒಂದು ಮಾನಸಿಕವಾಗಿ ಭಾರಿ ಕುಗ್ಗಿದ್ದಾಳೆ. ನಾವು ಸಹ ನಾನು ಸ್ವಲ್ಪ ಅದರಲ್ಲಿ 21 ಮಕ್ಕಳು ತೀರೋದ್ರು. ಅವರು ಏನು ಮುಸ್ಲಿಮರ? ಎಲ್ಲ ಅದು ಮುಸ್ಲಿಮ್ಸ್ ಇಲ್ಲವೇ ಇಲ್ಲ. ಇವರೆಲ್ಲ ಅದರಲ್ಲಿ ರಾಜಕೀಯ ಯಾಕೆ ಮಾಡ್ತಾರೆ? ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಬೇಕಲ್ಲ, ಯಾರೇ ಆಗಲಿ. ಎಲ್ಲ 22 ಲಕ್ಷ ಮಕ್ಕಳಿಗೆ ಅನ್ಯಾಯ ಆಗಿದೆ, ಇವರು ಅದರ ಬಗ್ಗೆ ಮಾತಾಡೋದಿಲ್ಲ. ಈಗ ಬಂದು ಇಲ್ಲಿ ಏನು ಪ್ರತಿಭಟನೆ? ಈಗ ಉಡುಪಿಯಲ್ಲಿ ಪ್ರತಿಭಟನೆ, ಯಾವುದು ಪ್ರತಿಭಟನೆ? ಮಕ್ಕಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ರಾಹುಲ್ ಗಾಂಧಿಯ ವಂಶವನ್ನೇ ಇದು ಮಾಡ್ತೇನೆ ಅಂತ ಹೇಳ್ತಾರಲ್ಲ. ಇವರ ಅಸ್ತಿತ್ವಕ್ಕೆ ಬೇಕಾಗಿ ಅಲ್ಲಿ ಏನಾದರೂ ಇವರ ಅಸ್ತಿತ್ವವನ್ನು ಇವರು ಇದು ಮಾಡಿದ್ದಾರೆ. ಇವರು ಯಾರು, ಏನು ಮಾಡಿದ್ದಾರೆ, ಏನು ಆಗಿದೆ ಅಂತೇಳಿ. ಈಗ ಅದಕ್ಕೆ ಬೇಕಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟದೇನು ಇಡೀ ಪ್ರಚಾರ ಆಯ್ತಲ್ಲ, ಭಾರಿ ದೊಡ್ಡ. ಇವರಿಗೆ ಬೇಕಾದದ್ದೇ ಅಲ್ಲ, ಯಾರು ಗೂಂಡಾಗಿರಿ ಮಾಡ್ತಾರೆ ಅವರೇ ಬೇಕಾದದ್ದು, ಅದಕ್ಕೆ ಬೇಕಾಗಿ ಮಾತಾಡಿದ್ದಾರೆ. ಬ್ರಿಟಿಷರ ಮೂಟ ಅವರೇ, BJP RSS ಅವರು ಮತ್ತು ಅವರೆಲ್ಲ ಹಿಂದೂ ಮಹಾಸಭಾದವರು ಎಲ್ಲರೂ ಊಟ ದಕ್ಕಿದವರೇ ನೋಡಿ. ಯಾಕಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದ ತೋರಿಸಿ ಅವರು ಉಲ್ಲಂಘನ ಬಗ್ಗೆ ಹೇಳ್ತಾರಲ್ಲ, ಅಲ್ಲಿ ನೋಡಿ ಯಾರೆಲ್ಲ ಹುತಾತ್ಮರಾಗಿದ್ದಾರೆ, ಅದರಲ್ಲಿ ಎಷ್ಟು ಹೆಸರಿದೆ, ಯಾರ್ಯಾರಿದ್ದಾರೆ ಅಂತ. ಈ RSS BJP ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಇವರು ಸ್ವಾತಂತ್ರ್ಯ ಬಗ್ಗೆ, ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ನಮಗೆ ಬುದ್ಧಿ ಹೇಳ್ತಾರೆ. ಇದಾ ಸಂಸ್ಕೃತಿ? ಸಮಾಜದಲ್ಲಿ ಒಡಕು ಮೂಡಿಸುವಂಥದ್ದು, ಕೋಮು ದ್ವೇಷ ನೋಡಿ. ನಾನು ಒಂದು ಹೇಳ್ತೇನೆ, ಇಲ್ಲಿ ಕೋಮು ದ್ವೇಷ ಕಾಣ್ತಂದು ಕೋಮು ದ್ವೇಷ ಮಾಡಿ ಇಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಬಾರ್ದು ಅಂತೇಳಿ ಅದಕ್ಕೆ ಒಂದು ಕಠಿಣ ಕಾನೂನನ್ನು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯರಿದ್ದಾಗ ಅಸೆಂಬ್ಲಿಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಪಾಸಾಗಿ ಗವರ್ನರಿಗೆ ಹೋಯಿತು. ಯಾಕೆ ಇವರು ಅದಕ್ಕೆ ಅಡ್ಡಿ ಮಾಡಿದರು ಅಪ್ರೂವ್ ಕೊಡೋದಾಗೆ ಆ ಮಸೂದೆಗೆ? ಇವರ ಉದ್ದೇಶ ಏನು ಅಂದರೆ ಇವರ ಬಂಡವಾಳವೇ ಅದೇ, ಕೋಮು ದ್ವೇಷ ಹರಡುವುದೇ. ಇವರ ಇಡೀ BJPಯವರ ಬಂಡಾಳ ಅಷ್ಟೇ. ಅಲ್ಲಿ ಕಂಗನ ರಾವತ್ ಒಂದು ಮಾತಾಡ್ತಾಳೆ, ಅವಳ ಯೋಗ್ಯತೆ ಏನಂದರೆ ಅವಳು ಫಿಲ್ಮ್ ನೋಡಿದ್ರೆ ಗೊತ್ತಾಗ್ತದೆ. ಇಡೀ ಜೀವಮಾನಡಿ ತನ್ನ ಚಿತ್ರದಲ್ಲಿ ಅಶ್ಲೀಲವಾಗಿ ನಟಿಸಿಕೊಂಡು ನಟನೆ ಮಾಡಿ ಇವತ್ತು ಸಮಾಜ ಜನರಿಗೆ ಇವತ್ತು ಸಂಸ್ಕೃತಿಯ ಬೋಧನೆ ಮಾಡುವಂಥ ಕಂಗನ ರಾವತ್ ಇವತ್ತು ಪಾರ್ಲಿಮೆಂಟ್ MP. ಹೇಗೆ ಮತ್ತು ಅವರು ಕೊಡುವಂಥ ಹೇಳಿಕೆಗಳು ಎದೆ ಸೀಳಿದರೆ 3 ಅಕ್ಷರ ಸಿಗುವುದಿಲ್ಲ ಅಂತ ಒಂದು ತೀಕ್ಷ್ಣವಾದ ಹೇಳಿಕೆ ಕೊಡುವುದಂದರೆ ಸಮಾಜದಲ್ಲಿ ಸಂಘರ್ಷ ಮೂಡಿಸಲಿಕ್ಕೆ ಕೊಡುವಂಥದ್ದು. ಎದೆ ಸೀಳಿದರೆ ಮುಸ್ಲಿಮರಿಗೆ ಸಿಗುವುದಿಲ್ಲ ಅಂತ ಹೇಳಿದರೆ, ನಮ್ಮ ಸ್ವತಂತ್ರ ಭಾರತದ ಮೊದಲ ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕೊಟ್ಟದ್ದು. ಅಂಥ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ. ಇನ್ನಷ್ಟು IAS IPS ಲಿಸ್ಟ್ ಮಾಡಿಕೊಂಡ್ರೆ ಒಂದಷ್ಟು ಮುಸ್ಲಿಮರ ಹೆಸರುಗಳಿವೆ.
ಹಿಂದೂಗಳಿದ್ದಾರೆ, ಮುಸ್ಲಿಮರು ಇದ್ದಾರೆ. ಇದು ಇಂತಹ ಒಂದು ಅತಿರೇಕದ ಹೇಳಿಕೆ ಕೊಟ್ಟ ಕೂಡಲೇ ಒಂದು ಸಂಘರ್ಷ ಮೂಡುವಂಥದ್ದು, ಸಮಾಜದಲ್ಲಿ ಕ್ಲೇಶ ಕೊಡುವಂಥದ್ದು ಹೇಳಿಕೆಗಳನ್ನು ಕೊಡುವಂಥದ್ದು. ನೋಡಿ, ಈಗ ನೀವು ಇಡೀ ಕಾಂಗ್ರೆಸ್ ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನ ಯಾವುದೇ ನಾಯಕ ಆಗಲಿ, ಯಾವುದೇ MLA ಆಗಲಿ, ಯಾವುದೇ MLC ಆಗಲಿ, ಯಾರಾದರೂ ಸಮಾಜದಲ್ಲಿ ಒಡಕು ಮೂಡಿಸುವಂಥ ಅಥವಾ ಇದು ಚಾರಿತ್ರ್ಯಹೀನ ಅಥವಾ ಸಂಸ್ಕೃತಿಹೀನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿ ಅಂತ ಯಾರಾದರೂ ಸ್ವಲ್ಪ ತಪ್ಪು ಕೊಟ್ಟಿದ್ರೆ ಅವತ್ತೇ ಪಕ್ಷದಿಂದ ಅವರನ್ನು ವಜೆ ಮಾಡಿದ್ದಾರೆ. ಇವತ್ತು ಅಮಿತ್ ಶಾ ಬರೋದಿಲ್ಲ ಪಾರ್ಲಿಮೆಂಟಿಗೆ, ಅಡಗಿ ಕೂತಿದ್ದಾರೆ. ಎದುರಿಸಕ್ಕೆ ಶಕ್ತಿ ಬೇಕಲ್ಲ ಇವರಿಗೆ. ಅಮಿತ್ ಶಾ ಬರ್ತಾ ಇದ್ದಾರಾ ಪಾರ್ಲಿಮೆಂಟಿಗೆ? ಮೋದಿ ಬರ್ತಾ ಇದ್ದಾರೆ ಪಾರ್ಲಿಮೆಂಟಿಗೆ ಆನ್ಸರ್ ಕೊಡಲಿಕ್ಕೆ? ಎಲ್ಲಿಯಾದರೂ ಕಾಂಗ್ರೆಸ್ ಅವರು ಬರೋದ್ರೆ ಏನು ಮಾಡ್ತಿದ್ರು ಇವರು? ಎಲ್ಲಾದರೂ CJP ಕಾಂಗ್ರೆಸ್ ಆಡಳಿತ ಇದ್ದಾಗ ಇದೇ CJP ಪ್ರತಿಭಟನೆ ಆಗ್ತಿದ್ರೆ ಇವರು ಏನೆಲ್ಲ ಮಾಡ್ತಿದ್ರು? ಅಣ್ಣಾಚಾರ್ಯ ಹೋರಾಟದಲ್ಲಿ ಇವರಲ್ಲ, ಇವ್ರದ ಅದರ ಪ್ರಾಯೋಜಕತ್ವ ಯಾರು? ಅಣ್ಣಾಚಾರ್ಯ ಹೋರಾಟದಲ್ಲಿ ಇವರೇ ಅಲ್ವಾ? ಒಂದು ಸಬ್ಜೆಕ್ಟ್ ಭ್ರಷ್ಟಾಚಾರ, ಲೋಕಪಾಲ ಮಸೂದೆ ಅಂತೇಳಿ. ಇವತ್ತು ಲೋಕಪಾಲ ಮಸೂದೆ ಕೆಲಸ ಮಾಡ್ತದ? ಇಲ್ಲಿ ಕೂಡ ಗಾಂಧಿ ಕಟ್ಟೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಯಾರು ಗೊತ್ತುಂಟಾ? ಲೋಕಪಾಲ ಮಸೂದೆಗೆ ಇಲ್ಲಿ ಪ್ರತಿಭಟನೆ ಮಾಡಿದ. ಆಗಲೇ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಇಲ್ಲಿ ಬ್ರೋಕರ್ಗಳು ಭ್ರಷ್ಟಾಚಾರದ ವಿರುದ್ಧ ಅಣ್ಣಾಚಾರ್ಯಗೆ ಪ್ರತಿಭಟನೆ ಮಾಡಿ ಅಲ್ಲಿ ಕೂತರು ಹೆಚ್ಚುವರು ದಲ್ಲಾಳಿಗಳು, ಬ್ರೋಕರ್ಗಳು. ಲೋಕಪಾಲ ಮಸೂದೆಯನ್ನು ತರಬೇಕು ಅಂತೇಳಿ ಹೋರಾಟ ಮಾಡಿ ಅದರ ಫಲಾನುಭವಿಗಳು ಯಾರನ್ನ? ಹೋರಾಟ ಅಣ್ಣಾಚಾರ್ಯ ಆಗಿರ್ಬೋದು. ನಾನು ಎರಡು ಫಲಾನುಭವಿಗಳು ಇಬ್ಬರಿ, ದೆಹಲಿಯಲ್ಲಿ ಕೇಜ್ರಿವಾಲ್, ದೇಶದಲ್ಲಿ BJP. ಯಾಕೊತ್ತ ಈಶ್ವರನ್ ಅವ್ರು ತಂದರು. ಇದರ ಕ್ರೋನಾಲಜಿ ಹೇಳ್ತಾರೆ. CJPಯ ಅಭಿಜಿತ್ ಪ್ರತಿಭಟನೆ ಮಾಡಬೇಕು ಬಂದಾಗ ನೇರವಾಗಿ ಅವರ ಕೈಯಡಿ ಪೊಲೀಸೇ ಕೊಂಡೋಗಿ ಪರ್ಮಿಷನ್ ಕೊಟ್ಟು ನೀವು ನೋಡಿದ್ರಿ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಪರವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ 1.5-2 ತಿಂಗಳಿಂದ ಪರ್ಮಿಷನ್ ಕೇಳಿದ್ರು, ಕೊಟ್ಟಿಲ್ಲ. ಅಲ್ಲಿ ರಾಮನ ಉಂಡಿ ಕಾಲವಾಯ್ತಲ್ಲ, ಆ ವಿಚಾರ ಇವತ್ತು ಪ್ರಚಾರ ಆಗಬಾರದು, ಆ ಒಂದು ಇಶ್ಯೂ ಡೈವರ್ಟ್ ಆಗಬೇಕು ಅಂತೇಳಿ ಏನು ಮಾಡಿದರು? ಈ CJP ಪಕ್ಷದವರಿಗೆ ಡೈರೆಕ್ಟಾಗಿ ಮಾಡಲಿ ಅಂದರೆ ಅವರ ತಲೆಯಲ್ಲಿ ಏನಿತ್ತು ಅಂತಂದರೆ ಇದನ್ನು ಯಾವ ಬೇಕಾದ್ರೆ ನಿಲ್ಲಿಸ್ಬೋದು ನಮ್ಮ ಅಧಿಕಾರ ಬಳಸಿ ಅಂತೇಳಿ. ಆದರೆ CJP ಪಕ್ಷದ ಇದಕ್ಕೆ ಇಡೀ ಎಂಟೈರ್ ದೇಶದ ಜನರು ಪರವಾಗಿ ನಿಂತರು, ಈ ಅನ್ಯಾಯದ ವಿರುದ್ಧ ನಿಂತರು. ಎಷ್ಟೋ ವರ್ಷಗಳಿಂದ ಇವರ ದುರಾಡಳಿತ ನೋಡಿ ಮಡು ಕಟ್ಟಿದ ಆ ದ್ವೇಷ, ಆಕ್ರೋಶ ಉಂಟಲ್ಲ, ಅದೆಲ್ಲ ಮೊನ್ನೆ CJP ಪಕ್ಷದ ಪ್ರತಿಭಟನೆಯಲ್ಲಿ ಅದು ಹೊರಸ್ಫೋಟಗೊಂಡಿತ್ತು. ಆನಂತರ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ. ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು, ನೀವು ಮಾಡಿದರೆ ಇಡೀ ದೇಶದಲ್ಲೇ ನಮ್ಮ ಯೋಜನಾಂಗ ಎದುರು ನಿಲ್ತದೆ. ಇಡೀ ಅಣ್ಣಾಚಾರ್ಯ ಕೇಸಿನಾಗೆ ಅಲ್ಲ, ಇಡೀ ರೀತಿಯಲ್ಲಿ ನಮ್ಮ ಸರ್ಕಾರವನ್ನು ಆಹುತಿ ಕೊಡುವಂಥ ರೀತಿಯಲ್ಲಿ ಪ್ರತಿಭಟನೆ ಆಗ್ತಾ ಅಂತ ಹೇಳುವ ಬೆದರಿ ಇವರು ಒಪ್ಕೊಂಡ ಸ್ವಾಮಿ. ಅದಕ್ಕೆ ಬೇಕಾದ ಎಲ್ಲ ಮಾಡಿದ್ದಾರೆ, ಎಲ್ಲ ಪ್ರಯತ್ನ ಮಾಡಿದ್ರು. ಅವರೇ ಗಾಲಿ ಹಾಕೋದು, ಅವರೇ ಪ್ರವೋಕ್ ಮಾಡೋದು. ಈಗ ರಾಮ ಮಂದಿರದ ಹುಂಡಿಯ ಇಶ್ಯೂ ಇಲ್ಲ ಅಲ್ಲ ದೇಶದಲ್ಲಿ, ಅದರಷ್ಟು ಎಫೆಕ್ಟ್ ಯಾವುದು ಇಲ್ಲ ಅಂತ ಅನ್ನೋದಲ್ಲಿ ಎಲ್ಲರೂ ಭಯ. ಇಡೀ ರಾಮನ ಹೆಸರಲ್ಲಿ, ದೇವರ ಹೆಸರಲ್ಲಿ ಇಡೀ ರಾಜಕಾರಣ ಮಾಡಿ ಇವತ್ತು ಅವರೇ ಅಲ್ಲಿ ಹುಂಡಿಯ ಹಣವನ್ನು ಕದೀತಾರೆ. ಯಾವ ಹಿಂದೂ ಹೋಗ್ತಾನೆ? ಮುಸಲ್ಮಾನರೇ ಒಪ್ಪೋದಿಲ್ಲ ರಾಮನ ಹುಂಡಿಯ ಗತಿ ಬಗ್ಗೆ. ಮತ್ತು ಒಬ್ಬ ರಾಮನ ಭಕ್ತ ಈ ದೇಶದ ಸರ್ವ ಹಿಂದೂಗಳು ಒಪ್ತಾರ? BJP ಅವರು RSS ಒಪ್ಪೋದು ಅಂದರೆ ಅವರು ಅದರಲ್ಲಿ ಇರುವವರು ಒಪ್ತಾರ? ಇದಕ್ಕಾಗಿ CJPಯ ಪ್ರತಿಭಟನೆಯನ್ನು ಪ್ರೋಕ್ ಮಾಡಿದ ಇವರೇ. ಅವ್ರಿಗೆ ಗೊತ್ತಿಲ್ಲ ಇವರು ಇದ್ದರೆ ಅವತ್ತೇ ಗೊತ್ತಾಗಿ ನಮಗೆ ಅಭಿದೀಪ್ಗೆ ಅಲ್ಲಿ ಬಂದಾಗಲೇ ಕೊಂಡಾಗಿ ಪರ್ಮಿಷನ್ ಕೊಡುವಂಥದ್ದು ಎಲ್ಲಾದರೂ ಇದೆಯಾ? ಇಲ್ಲೊಂದು ಪ್ರತಿಭಟನೆ ಮಾಡಬೇಕಂದ್ರೆ ಪೊಲೀಸ್ ಸ್ಟೇಷನಲ್ಲಿ ಒಂದು ದಿವಸ ಕಾಯಿಸ್ತಾರೆ ಅಲ್ವಾ? ಇದು BJPಯವರ ಯಾವಾಗಲೂ ನಡೆಯುವುದಿಲ್ಲ ಸ್ವಾಮಿ, ಯಾವಾಗಲೂ ನಡೆಯುವುದಿಲ್ಲ. ಒಂದು ಅಂತ್ಯ ಅಂತಿದೆ. ಈಗ ಅಂತ್ಯಗಳ ಪ್ರಾರಂಭ ಆಗಿದೆ. ಇವತ್ತು ಪ್ರಧಾನ ರಾಜೀನಾಮೆ ಕೊಟ್ಟಿದ್ದಾರೆ. ಇವರ ರಾಜನೀತಿ ಇದೇ ಮುಂದುವರೆದರೆ ಪ್ರಧಾನಿ ರಾಜೀನಾಮೆ ಕೊಡುವಂತಾರೆ ವ್ಯವಸ್ಥೆ ಆಗ್ತದೆ. ಪ್ರಧಾನ ಯಾಕೆ ರಾಜೀನಾಮೆ ಕೊಡಲಿಲ್ಲ? ಪ್ರಧಾನ ATM RSSಗೆ, BJPಗೆ ATM. CSR ಫಂಡ್ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತಲೇ ಈಗ ವೈರಲ್ ಆಗ್ತಾ ಇದೆಯಲ್ಲ. CSR ಫಂಡನ್ನು ONGCಯ CSR ಫಂಡನ್ನು ಅದು ಯಾವುದಕ್ಕೆ ಬಳಕೆ ಆಗಬೇಕು? ಸಾಮಾಜಿಕ ಉದ್ದೇಶಕ್ಕೆ ಬಳಕೆ ಆಗಬೇಕು. ಬೇರೆ ಬೇರೆ ಸೆಕ್ಟರ್, ಎಜುಕೇಷನ್ ಸೆಕ್ಟರ್, ಹೆಲ್ತ್ ಸೆಕ್ಟರ್ಗೆ ಬಳಕೆ ಆಗಬೇಕು. ಅದನ್ನು ಸಂಘ ಪರಿವಾರ ಪರವಾದ ಸಂಘಟನೆಗಳಿಗೆಲ್ಲ ONGCಯಿಂದ CSR 600 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಕೋಟಿ ಬೇಕು. ಅದಕ್ಕೆ ಬೇಕಾಗಿ ಅವರು ರಾಜೀನಾಮೆ ಕೊಡಲಿಕ್ಕೆ ಒಪ್ಪಲಿಲ್ಲ. ನಂತರ ತಡೀಲಿಕ್ಕೆ ಆಗೋದು ಉಪಾಯ ಇಲ್ಲದೆ ಪ್ರಧಾನರು ರಾಜೀನಾಮೆ ಕೊಡಿಸಿದೆ. ನಿಜವಾಗಿ ಪ್ರಧಾನ ಜವಾಬ್ದಾರಿ ಅಲ್ಲ, ಇಡೀ ಅದರಲ್ಲಿ BJPಯ ಸರ್ಕಾರನೇ ಇದೆ. ಈ ನೀಟ್ ಪರೀಕ್ಷೆ ವಿಷಯದಲ್ಲಿ ಈ ನೀಟ್ ಯಾಕೆ ಬಂತು? CET ಇತ್ತು ಕರ್ನಾಟಕ ರಾಜ್ಯದಲ್ಲಿ,
ಇವತ್ತು ಏನೇ ಬಡವ ಕೆಲವರ್ಗದವ ಇವತ್ತು ಡಾಕ್ಟ್ರು ಇಂಜಿನಿಯರ್ ಆಗುವಂಥ ಅವಕಾಶ ಇತ್ತು, ಅದಕ್ಕೆ ನಾವು ಈಗ ವೀರಪ್ಪ ಇಲ್ಲಿ ಅವರು ಆ CET ಇವತ್ತು ಅದರ ಮಹತ್ವ ಗೊತ್ತಾಗಿದೆ ಅಲ್ವಾ, CET ಎಷ್ಟು ಉಪಯುಕ್ತ ಅಂತೇಳಿ. ಇವತ್ತು ಬಡವರು ಯಾರು ಡಾಕ್ಟರ್ ಆಗಬಾರ್ದು, ಇಂಜಿನಿಯರ್ ಆಗಬಾರ್ದು ಅಂತೇಳಿ ಅದು ಕಠಿಣವಾದ ನೀಟ್ ವ್ಯವಸ್ಥೆ ತಂದು ಅದರಲ್ಲಿ ಸೋರಿಕೆ ಇವರೇ ಮಾಡ್ತಾ ಇದ್ದಾರೆ. ಯಾಕಂದರೆ ಇವರಿಗೆ ಬೇಕಾದ ವಿದ್ಯಾರ್ಥಿಗಳು ಮಾರ್ಕ್ ತೆಗಿಲಿ ಅಂತ. ಇದರಲ್ಲಿ ಇಡೀ ಸರ್ಕಾರನೇ ಇದೆ, ಇದರ ಹಿಂದೆ ಇಡೀ ಸರ್ಕಾರನೇ ಇದೆ. ಆದರೆ ಪ್ರಧಾನನ ಬಲಿಗೊಟ್ಟಿದ್ದಾರೆ ಅಷ್ಟೇ. ಪ್ರಧಾನ ಕೂಡ ಆರೋಪಿಯೇ ಅಲ್ಲ ಅಂತ ಹೇಳೋದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿದ್ದೀರಾ. ನೀವೆಲ್ಲ ನಮ್ಮ ಭಾವನೆಗಳನ್ನು, ನಮ್ಮ ಮಾತುಗಳನ್ನು ಎಲ್ಲ ಜನರಿಗೆ ತಲುಪಿಸೋದು ನಿಮಗೆಲ್ಲ ಹಾರ್ದಿಕವಾದ ಧನ್ಯವಾದಗಳು. ಹಾಗೂ ಉಪಸ್ಥಿತಿರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.